ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲ ವತಿರ್ದು ಉಳ್ಳಾಲ ನಗರಸಭಾ ವ್ಯಾಪ್ತಿದ ಮಾರ್ಗತಲೆ ಅಂಗನವಾಡಿ ಜೋಕ್ಲೆಗ್ ಕುರ್ಚಿ ಆಟಿಕೆ ಬೊಕ್ಕ ಚೀಪೆ ತೆನಸ್ನ ಶನಿವಾರ ಕಾಂಡಾವಿ ತರಿಸಾಯಿರು. ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲ ವತಿರ್ದು ಉಳ್ಳಾಲ ನಗರಸಭೆ ವ್ಯಾಪ್ತಿದ ಮಾರ್ಗತಲೆ ಅಂಗನವಾಡಿದ ಜೋಕ್ಲೆಗ್ ಜೋಕ್ಲೆನ ಕುರ್ಚಿ ವಿತರಣೆ ಜೋಕ್ಲೆ ಗೊಬ್ಬುನ ಸಾಮಾನು ಅಂಚನೆ ಚೀಪೆ ಪಟ್ಟಣ ಕಾರ್ಯಕ್ರಮನು ಶನಿವಾರ ನಡಪಾಯಿರು. ಉಳ್ಳಾಲ ನಗರಸಭೆ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಅಯ್ಯೂಬ್ ಮಂಚಲ ಪಾತೆರೊಂದು ಪಂಡಿಲಕನೆ ನಡತಿನ ಅಭಿವೃದ್ಧಿದ ಹರಿಕಾರರು ಯುಟಿ ಖಾದರ್ ಕುಡ್ಲ ಕ್ಷೇತ್ರಗ್ ನೂದೆರ್ದಲ ಹೆಚ್ಚ ಕೋಟಿದ ಅನುದಾನ ಕನತದು ತಾದಿ ಡ್ರೈನೇಜ್ ನೀರು ಡಯಾಲಿಸಿಸ್ ಕೇಂದ್ರ ಭೂಗತ ಕೇಬಲ್ ಇಂಚಿನ ಅವ್ವೇತು ಅಭಿವೃದ್ಧಿದ ಬೇಲೆಯನ್ನು ಮಲ್ದೇರು ಇತ್ತೆ ಯುಟಿ ಖಾದರ್ನ ಮಾರ್ಗದರ್ಶನಡು ಉಳ್ಳಾಲದ 13 ಅಂಗನವಾಡಿಲೆಗ್ ಜೋಕ್ಲಿನ ಕುರ್ಚಿನ ವಿತರಿಸಾದಿತದ ತನ್ನವಾಡದ ಅಂಗನವಾಡಿಗೂ ಕುರ್ಚಿ ಬೊಕ್ಕ ಸಲಕರಣೆಯನ್ನು ಕೊಡ್ತೇರು. ಇಂದಕ್ಕೆ ಸಹಕರಿಸಾಯಿನ ಸಭಾಧ್ಯಕ್ಷರು ಯುಟಿ ಖಾದರ್ ಬೊಕ್ಕ ಯುಟಿಎಸ್ ಫ್ಯಾನ್ಸ್ಗೂ ಸೋಲ್ಮೆನ್ ಸಂದಾಯರು. ಈ ಒಂದು ಮಾರ್ಗತ್ತಲೆ ಅಂಗನವಾಡಿಯಲ್ಲಿ ನಮ್ಮ ಶಾಲೆಯ ಮುದ್ದು ಕಂದಮಗಳಿಗೆ ಒಂದು ಕುಳಿತುಕೊಳ್ಳುವಂತಹ ಒಂದು ಚೇರ್ ಮತ್ತು ಅದೇ ರೀತಿ ನಮ್ಮ ಅಂಗನವಾಡಿಯ ಟೀಚರ್ ಅವರಿಗೆ ಚೇರ್ ಕೊಡುವಂಥದ್ದು, ಅದೇ ರೀತಿ ಮಕ್ಕಳಿಗೆ ಬಾಲ್ ಮತ್ತು ಇತರ ಆಟಿಕೆಯ ವಸ್ತುಗಳನ್ನು ಕೊಟ್ಟು ಮಕ್ಕಳ ಪ್ರೀತಿಯನ್ನು ಸಂಪಾದಿಸುವ ಒಂದು ಉದ್ದೇಶದಿಂದ ಯುಟಿಕೆ ಫ್ಯಾನ್ಸ್ ಅವರ ಯುಟಿ ಖಾದರ್ ಅವರ ಅಭಿಮಾನಿಗಳ ವೃಂದ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ದುವಾವನ್ನು ನೆರವೇರಿಸಿದಂತಹ ಗುರುಗಳಾದ ನಮ್ಮ ಇಲ್ಲಿಯ ಖತೀಬರನ್ನು ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಅವರು ದುವಾ ನೆರವೇರಿಸಿದ್ದೇನೆ, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯ ಮಿತ್ರರು ಈ ಯುಟಿಎಸ್ ಫ್ಯಾನ್ಸ್ ಕ್ಲಬ್ಬಿನ ಸಲಹೆಗಾರರು ಮತ್ತು ಉಳ್ಳಾಲ ನಗರಸಭೆಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಉಸ್ಮಾನ್ ಕಲ್ಲಾಪುರವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮಾರ್ಗತಲೆ ಪ್ರದೇಶದ ನಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಗೌರವದ ರಜಿಯಾ ಇಬ್ರಾಹಿಂ ಇದ್ದಾರೆ. ಅವರು ಸ್ಟೇಟ್ ವಕ್ಫ್ ಮಂಡಳಿಯ ಸದಸ್ಯರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಯುಟಿಎಸ್ ಫ್ಯಾನ್ ಕ್ಲಬ್ಬಿನ ಅಧ್ಯಕ್ಷರು ನನ್ನ ಮಿತ್ರರಾದಂತಹ ಮೊಯ್ದೀನ್ ರವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಉಪಾಧ್ಯಕ್ಷ ತೌಫೀಕ್ ರವರನ್ನು ಮತ್ತು ಎಲ್ಲ ಪದಾಧಿಕಾರಿಗಳಿದ್ದಾರೆ, ಬದ್ರುದ್ದೀನ್, ಎಲ್ಲ ಪದಾಧಿಕಾರಿ ಜಿಯಾದ್ ಎಲ್ಲರೂ ಇದ್ದಾರೆ. ಇವರೆಲ್ಲರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನನ್ನ ಎಲ್ಲ ಸಹೋದರಿಯರು ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಪುಟ್ಟ ಮುದ್ದು ಮಕ್ಕಳನ್ನು ಕೂಡ ಸ್ವಾಗತಿಸುತ್ತಾ, ಮತ್ತು ಇವತ್ತು ನಮ್ಮ ಯುಟಿ ಖಾದರ್ ಸಾಹೇಬ್ರವರು ನಮ್ಮ ಈ ಒಂದು ಕ್ಷೇತ್ರದಲ್ಲಿ 100 ಕೋಟಿ ಅಷ್ಟು ಅನುದಾನಗಳನ್ನು ತಂದು ರಸ್ತೆ, ಚರಂಡಿ, ನೀರಿನ ವ್ಯವಸ್ಥೆ, ಹಾಸ್ಪಿಟಲೀಕರಣ, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡುತ್ತಾ ಒಂದು ಅಭಿವೃದ್ಧಿಯ ಹರಿಕಾರರಾಗಿ ನಮಗೆಲ್ಲರಿಗೂ ನಾವು ಕಾಣ್ತಾ ಇದ್ದಾರೆ. ಅದೇ ರೀತಿ ಅವರ ಒಂದು ಫ್ಯಾನ್ ಅಭಿಮಾನಿಗಳು ಇವತ್ತೊಂದು ಈ ಒಂದು ಕೊಡುವಂತಹ ಕಾರ್ಯವನ್ನು ಅಲ್ಲಾಹನು, ಜಗತ್ತಿನ ಸೃಷ್ಟಿಕರ್ತನಾದ ಅಲ್ಲಾಹನು, ಒಡೆಯನು ಸ್ವೀಕರಿಸಲಿ. ಅದಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಎಲ್ರಿಗೂ ಕೂಡ ಅಲ್ಲಾಹನು ತಕ್ಕದಾದ ಫಲವನ್ನು ನೀಡಲಿ ಅಂತ ಹೇಳಿ ನಾನು ಹಾರೈಸುತ್ತಾ ಒಂದೆರಡು ಮಾತುಗಳನ್ನು ನಮ್ಮ ಉಸ್ಮಾನ್ ರವರು ಹೇಳಬೇಕಾಗಿ ವಿನಂತಿಯನ್ನು ಮಾಡುವುದರ ಮೂಲಕ ನಮ್ಮ ಗುರುಗಳು ಈ ಒಂದು ಏನು ನಮ್ಮ ಮಕ್ಕಳಿಗೆ ಕೊಡುವಂತಹ ಈ ಚೇರ್ಗಳನ್ನು ವಿತರಣೆಯನ್ನು ಮಾಡಲಿದ್ದಾರೆ. ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಗೌರವಾಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ ಗುರ್ಕಾರನ್ನು ವಹಿಸುತ್ತಿದ್ದರು. ಉಳ್ಳಾಲ ನಗರಸಭೆ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು ಸಾಂದರ್ಭಿಕವಾದ ಪಾತಿರಿಯರು. ಈಗ ಮಂಚಿಲ ಬಾಲವಾಡಿಗೆ ಚೇರ್ ಕೊಡುವಂಥ ಯುಟಿಕೆ ಫ್ಯಾನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಇಲ್ಲಿ ಸ್ಥಳೀಯ ಕೌನ್ಸಿಲರ್ ಆದ ಅಯ್ಯೂಬ್ ಮಂಚಿಲರವರು ಅವರು ಜಂಟಿಯಾಗಿ
UTK ಎಲ್ಲ 13 ಶಾಲೆಗಳಿಗೆ ಈಗ ತಾನೇ ಕೊಟ್ಟಿದ್ದಾರೆ. ಇನ್ನೂ 20 ಬಾಲವಾಡಿಗಳಿಗೆ ಕೊಡಲಿಕ್ಕಿದೆ. ಒಳ್ಳೆಯ ಕಾರ್ಯ. ಮಕ್ಕಳನ್ನು ನೋಡುವಾಗ ತುಂಬ ಸಂತೋಷ ಆಗ್ತದೆ. ಈ ಮಕ್ಕಳ ಸಂತೋಷವನ್ನು ನಾವು ಒಟ್ಟಿಗೆ ತುಂಬಲಿಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಇಲ್ಲಿಯ ರಜಿಯಾ ಇಬ್ರಾಹಿಂ ಇದ್ದಾರೆ, ಅವರ ಸದಸ್ಯರು ಎಲ್ಲ ನಮ್ಮ ಅತೀಬ್ರವರಿದ್ದಾರೆ. ಎಲ್ಲರಿಗೂ ನಾನು ಅಸ್ಲಾಂ ಅಲೈಕ್ ಹೇಳುತ್ತಾ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಅಸ್ಲಾಂ ಅಲೈಕು. ಮುಸ್ತಫಾ ಅಬ್ದುಲ್ಲಾ ಸಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಮತ್ತು ಈ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು, ಪಾಪ ಅವ್ರು ಬರಬೇಕಿತ್ತು, ಇನ್ನೇನಾದರೂ ಬರ್ಬೋದು, ಆದರೆ ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಮಾಡಿದರೆ ಒಂದೆರಡು ಮಾತುಗಳು ಮೊಯ್ದೀನ್ ಅವರು ಹೇಳಬೇಕಾಗಿ ವಿನಂತಿ. ಮಾರ್ಗತಲೆ ಮಸೀದಿದ ಕತೀಬೆರು ಉಸ್ಮಾನ್ ಸಕಾಫಿ ದುವಾ ನಡಪಾಯರು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಆಮೀನ್ ಯುವಾಫಿ ನಿಅಮಹು ಯುಕಾಫಿഉ ಮಜೀದ ಆಮೀನ್. اللهم صل على سيدنا محمد وعلى آل سيدنا ومولانا محمد. اللهم تقبل منا ما تلوناه من قرآنك الكريم وأثب مثل ثواب قراءتنا منا إلى حضرة النبي محمد صلى الله عليه وسلم وإلى حضرات جميع الأنبياء والمرسلين وجميع الصحابة والقرابة وأهل الخير والطاعة كلهم أجمعين، خاصة إلى حضرة ملجئنا وملاذنا صاحب المقامات والكرامات السيد محمد الشريف المدني قدس الله تعالى سره العزيز. اللهم بجاههم بارك لنا في اجتماعنا وافتراقنا وفي الأمر الذي نحن فيه بركة نامية دائمة كما باركت على عبادك الصالحين. وأفض لنا في كل أمورنا خاصة في الأمر الذي نحن فيه من فيضانك وجدنا بجودك واحمنا بحمايتك وأعزنا ولا تذلنا وأكرمنا ولا تهنا وأعطنا ولا تحرمنا وارضنا وارض عنا وآثرنا ولا تؤثر علينا وول أمورنا ولا تول علينا أحدا من خلقك يا قوي يا عزيز. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله عليه وسلم. سبحان ربك رب العزة عما يصفون وسلام على المرسلين والحمد لله رب العالمين. UTS ಫ್ಯಾನ್ಸ್ ಕ್ಲಬ್ ಅಧ್ಯಕ್ಷರು ಮೊಹಿಯುದ್ದೀನ್ ಉಳ್ಳಾಲ್ ಪಾತಿರೊಂದು ಸಂಸದ ಮೂಲಕ 13 ಅಂಗನವಾಡಿಲೆಗ್ ಜೋಕ್ಲೆನ ಕುರ್ಚಿಲೆನ್ ಕೊಡ್ತ ನನಲ 22 ಅಂಗನವಾಡಿಲದ ಅರ್ಜಿ ಬೈದಂಡು ದುಂಬುದ ದಿನೊಕ್ಲೆಡ್ ನನಲಾತು ಬೇಲೆ ಮಲ್ಪರೆ ದೇವೆರು ಅನುಗ್ರಹ ಮಲ್ಪಡು ಪಣ ತೆರಿಪಾಯರು. UTS ಫ್ಯಾನ್ಸ್ ಕ್ಲಬ್ ಇದರ ನೂತನ ಅಧ್ಯಕ್ಷರಾದ ನಾವು ಇದು 15 ವರ್ಷಗಳ UTS ಫ್ಯಾನ್ಸ್ ಇದೆ. ನಮ್ಮದು ಮತ್ತು ಇಜಾಮ ಮತ್ತು ಸುನ್ನತ್ ಕಾರ್ಯಕ್ರಮ ಮತ್ತು ಈಗ ಯೂತಿನ ಅಧ್ಯಕ್ಷರಾದ ಮೊಯ್ದೀನ್ ನಾನು ಮತ್ತು ನಮ್ಮೊಂದು ಕಾರ್ಯಕ್ರಮ ಆಗಿ ಕುರ್ಚಿ ಕೊಡಲಿಕ್ಕೆ ಶೇರ್ ಕೊಡಲಿಕ್ಕೆ ನಾವು ಈ ವರ್ಷ ಎಲ್ಲ ಅಂಗನವಾಡಿಗೆ 13 ಅಂಗನವಾಡಿ ಆಯಿತು ಮತ್ತು 22 ಅರ್ಜಿ ಬಂದಿದೆ ಅವ್ರದ್ದು. ಅದು ಈಗೆಲ್ಲ ನಮಗೆ ಕೊಡಲಿಕ್ಕುಂಟು. ಅದೇ ನಮ್ಮ ಗೌರವಾಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ ಮತ್ತು ನಮ್ಮ ಸಹಕಾರ ಮಾಡೋದೆಲ್ಲ UT ಖಾದರ್ ಅವರು, ಅದೇ ನಮ್ಮ ಸದಸ್ಯ ಇದ್ದಿರೋವರೆಲ್ಲ ನಮ್ಮ ಉಪಾಧ್ಯಕ್ಷರು ಬದ್ರುದ್ದೀನ್ ಮತ್ತು ತೌಫೀಕ್ ಮತ್ತು ಜಾಯಿಂಟ್ ಸೆಕ್ರೆಟರಿ ನಮ್ಮ ಜಿಯಾದ್ ಮತ್ತು ನಮ್ಮದು ಮತ್ತು ಮಹಿಳೆಯ ಘಟನೆ ಆಗ್ತದೆ. ಅದರ ಘಟನೆಯಲ್ಲಿ ನಾವು ಸೆಲೆಕ್ಷನ್ ಮಾಡಿದ್ದು ಈಗ ಮತ್ತು ರಜಿಯಾ ಇಬ್ರಾಹಿಮನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು 2 ದಿವಸ ಬಿಟ್ಟು ನಾವು ಉಪಾಧ್ಯಕ್ಷ ಮಾಡ್ತಾಯಿದ್ದೇವೆ ಮಹಿಳಾ ಘಟನೆಯಲ್ಲಿ. ಮತ್ತು ಉಲ್ಲಾಲ ಮಂಚಿಲನ ಇದು ವಾರ್ಡದಲ್ಲಿ ನಮ್ಮ ಐಬು ಸಾಹೇಬ್ರವರು ಮತ್ತು ಉಸ್ಮಾನ್ ಖಲ್ಲಾಪುರವರು ಮತ್ತು ನಮ್ಮ ಖತೀಬ್ರವರು, ಇವರೆಲ್ಲರಿಗೂ ನಮ್ಮ ಕಮಿಟಿಯವರೆಲ್ಲರೂ ಮತ್ತು ಇಲ್ಲಿಂದ ಮುಂದಿನವರೆಲ್ಲ ಮಕ್ಕಳು, ಟೀಚರ್ಸ್ ಎಲ್ಲರೂ ಧನ್ಯವಾದ. ಮಸೀದಿಯ ಗುರುಗಳು ತಮ್ಮ ದಿವ್ಯ ಹಸ್ತದಿಂದ ನಮಗೆ ಇಲ್ಲಿ ಈ ಮಕ್ಕಳಿಗೆ ಆ ಚೇರನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ಎಲ್ಲರೂ ಎದ್ದು ನಿಂತು ನಾವು
ಇವತ್ತಿನ ನಮ್ಮ ಈ ಮಾರ್ಗತಲೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಕುರ್ಚಿ ಹಾಗೂ ಸಿಹಿ ತಿಂಡಿ ಹಾಗೂ ಆಟಿಕೆಗಳನ್ನು ನೀಡಿದಂತಹ UT ಖಾದರ್ ಸರ್ ಅವರಿಗೆ ಹಾಗೂ UT ಫ್ಯಾನ್ಸ್ ಅವರಿಗೆ ಹಾಗೂ ನಮ್ಮ ವಾರ್ಡಿನ ಕೌನ್ಸಿಲರ್ ಆದ ಶ್ರೀಯುತ ಅಯೂಬ್ ಸರ್ ಹಾಗೂ ರಜಿಯಾ ಇಬ್ರಾಹಿಂ ಹಾಗೂ ನಮ್ಮ ಮಾರ್ಗತಲೆಯ ಎಲ್ಲ ಪರಿಸರದ ಮಕ್ಕಳ ತಾಯಂದಿರಿಗೆ, ಜನರಿಗೆ ಹಾಗೂ ಬಂದಂತಹ ಎಲ್ಲ ಅತಿಥಿಗಳಿಗೆ ನಾನು ನಮ್ಮ ಇಲಾಖೆಯ ಪರವಾಗಿ ಹಾಗೂ ಮಾರ್ಗತಲೆ ಅಂಗನವಾಡಿ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಮಾರ್ಗತಲೆ ಮಸೀದಿ ಕಾರ್ಯದರ್ಶಿ ಮೊಹಮ್ಮದ್ ಶಾಕಿರ್, ಸದಸ್ಯರು ಮೊಹಮ್ಮದ್ ನವಾಜ್, ಹಮೀದ್ ಮಾರ್ಗತಲೆ, ಇಕ್ಬಾಲ್ ಕಟ್ಟತ್ತಲೆ, ಇಬ್ರಾಹಿಂ, ಅಂಗನವಾಡಿ ಕಾರ್ಯಕರ್ತೆಯರು ವನಿತಾ, ಸಹಾಯಕಿ ಮಲ್ಲಿಕಾ, UTS ಫ್ಯಾನ್ಸ್ ಕ್ಲಬ್ ಉಪಾಧ್ಯಕ್ಷರು ತೌಫಿಕ್ ಕೈಕೋ, ಬದ್ರುದ್ದೀನ್ ಸುಂದರಿಬಾಗ್, ಕಾರ್ಯದರ್ಶಿ ಮಲಿಕ್, ಜೊತೆ ಕಾರ್ಯದರ್ಶಿ ಜಿಯಾದ್, ಕೋಶಾಧಿಕಾರಿ ಸವಾದ್ ಅಬ್ದುಲ್ಲಾ, ಸದಸ್ಯರು ನವಾಜ್ ಉಳ್ಳಾಲ್, ಅಮೀರ್ ಉಳ್ಳಾಲ್, ಅಜರ್ ಸುಂದರಿಬಾಗ್, ಅಶ್ರಫ್ ಕೋಡಿ, ಸಬೀರ್ ಮೇಲಂಗಡಿ, ಸರ್ಫಾಜ್ ಉಳ್ಳಾಲ, ಸಫಾನ್, ಮಹಿಳಾ ಘಟಕದ ಉಪಾಧ್ಯಕ್ಷರು ರಜಿಯಾ ಇಬ್ರಾಹಿಂ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.